ಮೂಡುಬಿದ್ರೆಯಲ್ಲಿ ಮಾನಸಿಕ ಅಸ್ವಸ್ಥತೆಗೊಂಡು ಕಳೆದ 36 ವರ್ಷಗಳ ಹಿಂದೆ ಊರು ಮನೆಯವರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ದಂತಹ ಮನೆಯ ಹಿರಿಮಗ ಕಡೆಗೂ ಕೂಡ ಮನೆಯನ್ನ ಸೇರಿತು ಮಗನಿಗಾಗಿ ಕಾದು ಕುಳಿತ ತಾಯಿಯ ಮಡಿಲು ಸೇರಿದ್ದಾರೆ. ಇದೀಗ ಮಂತ್ರದೇವತೆ ದೈವ ನೀಡಿದ ನುಡಿಯಂತೆ ಮಗ ಕೆಲವೇ ದಿನಗಳಲ್ಲಿ ಮನೆ ಸೇರಿರುವುದು ದೈವದ ಕಾರಣೀಕದ ಬಗ್ಗೆಯೂ ಕೂಡ ಜನ ಮಾತನಾಡ್ತಾ ಇದ್ದಾರೆ. ಇರುವೈಲು ಗ್ರಾಮದ ಕೊನ್ನೆಪದವು ಸಮೀಪದ ಮಧುವನಗಿರಿ ಚಂದ್ರಶೇಖರ್ 36 ವರ್ಷಗಳ ಹಿಂದೆ ಕೆಲಸಕ್ಕೆಂದು ಮುಂಬೈಗೆ ಹೋಗಿದ್ರು. ಸುಮಾರು 7 ತಿಂಗಳು ಪತ್ರ ಮುಖೇನ ಮನೆಯವರ ಸಂಪರ್ಕದಲ್ಲಿದ್ದ ಅವರು ಆ ಬಳಿಕ ಕುಟುಂಬದವರು ಹಾಗೂ ಪರಿಚಿತರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ರು. ಮುಂಬೈಯಲ್ಲಿ 6 ತಿಂಗಳು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಚಂದ್ರಶೇಖರ್ ಅವರು ಬಳಿಕ ಮಾನಸಿಕ ಅನಾರೋಗ್ಯದಿಂದ ದೇವಸ್ಥಾನ ಮಂದಿರಗಳಿಗೆ ತಿರುಗ್ತಾ ಇದ್ರು. ಕುಟುಂಬದವರು ಊರನ್ನ ಮರೆತು ಹೋಗುವಷ್ಟು ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿತು. ಅವರು ಮುಂಬೈಯ ಮಂದಿರ ಊರು ಕೇರಿಗಳಲ್ಲಿ ತಿರುಗಾಡಿಕೊಂಡು 10 ವರ್ಷಗಳನ್ನು ಕಳೆದಿದ್ರು. ಕಳೆದ 25 ವರ್ಷಗಳ ಹಿಂದೆ ಚಂದ್ರಶೇಖರ್ ಅವರ ಪರಿಸ್ಥಿತಿಯನ್ನ ಕಂಡು ಬಾಲು ಕಾಂಬ್ಳೆಯವರು ಮರಾಠಿ ಕುಟುಂಬ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಳಿಕ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿದ್ರು. ಬಳಿಕ ತಕ್ಕ ಮಟ್ಟಿಗೆ ಅವರ ಮಾನಸಿಕ ಆರೋಗ್ಯ ಸರಿಯಾಗತೊಡಗಿದಾಗ ಹೋಟೆಲ್ನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡ್ರು. ಕೆಲಸದ ಜೊತೆ ರಾತ್ರಿ ಶಾಲೆಗೆ ಹೋಗಿ ವ್ಯಾಸಂಗವನ್ನ ಕೂಡ ಮಾಡ್ತಾ ಇದ್ರು. ಅವರಿಗೆ ಕುಟುಂಬದ ಬಗ್ಗೆ ಯಾವುದೇ ನೆನಪು ಇಲ್ಲದಿರುವುದರಿಂದ ಇತ್ತ ಇರುವೈಲಿನಲ್ಲಿರುವ ಕುಟುಂಬದವರು ಮನೆ ಮಗನ ಪತ್ತೆಗಾಗಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಗೋಪಿ ಎಂಬವರ 3 ಪುತ್ರ 2 ಪುತ್ರಿಯರಲ್ಲಿ ಹಿರಿಯವರಾದಂತಹ ಚಂದ್ರಶೇಖರ್ ಅವರು ಕುಟುಂಬದ ಜೊತೆಗೆ ಸಂಪರ್ಕ ಕಳೆದುಕೊಂಡ ಬಳಿಕ ಹಲವು ಕಡೆ ಹರಕೆಗಳನ್ನು ಹೊತ್ತಿದ್ರು. ಕೆಲವು ತಿಂಗಳ ಹಿಂದೆ ನಡೆದ ಮಂತ್ರದೇವತೆ ದರ್ಶನದ ವೇಳೆ ಮನೆ ಮಗ ಬದುಕಿದ್ದಾರೆ, ಮುಂದೆ ನಡೆಯುವ ದರ್ಶನದಲ್ಲಿ ದೈವದ ಚಾಕಿರಿ ಹಿರಿಯ ಮಗನಿಂದಲೇ ನಡೆಯಬೇಕೆಂದು ದೈವ ಅಭಯವನ್ನ ನೀಡಿತು. ಆ ಬಳಿಕ ಇರುವೈಲು ಸಮೀಪದ ಕುಪ್ಪಿಟ್ಟುವಿನಲ್ಲಿ ನಡೆದ ಬ್ರಹ್ಮಕಲಶ ಸಂದರ್ಭದಲ್ಲಿ ಮುಂಬೈಯಲ್ಲಿ ನೆಲೆಸಿರುವ ಊರ ವ್ಯಕ್ತಿಯೊಬ್ಬರು ಚಂದ್ರಶೇಖರ್ ಅವರ ಸುಳಿವನ್ನ ನೀಡಿತು. ಆ ಬಳಿಕ ಅವರನ್ನ ಸಂಪರ್ಕಿಸಲು ಊರವರು ಮುಂಬೈನಲ್ಲಿ ನೆಲೆಸಿರುವಂತಹ ಪರಿಚಯಸ್ಥರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಕಡೆಗೆ ಅವರಿಗೆ ಆಶ್ರಯ ನೀಡಿದಂತಹ ಕುಟುಂಬದವರ ದೂರವಾಣಿ ಸಂಖ್ಯೆ ಲಭ್ಯವಾಗಿದೆ. ನಂತರ ಅವರನ್ನು ಸಂಪರ್ಕಿಸಿ ತನ್ನ ಕುಟುಂಬದವರ ಜೊತೆ ಸೇರಿಸಲು ಕಾಂಬ್ಳೆ ಕುಟುಂಬದವರು ಹಲವಾರು ಬಾರಿ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಚಂದ್ರಶೇಖರ್ ಅವರು ಮನೆಗೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಸದ್ಯ ಇದೀಗ ಚಂದ್ರಶೇಖರ್ ಅವರು ಮನೆ ಸೇರಿದ್ದು ಇಲ್ಲಿ ಬರುವವರೆಗೂ ಕೂಡ ಅವರ ಮಾನಸಿಕ ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳಿತ್ತು. ಮನೆಗೆ ಬಂದ ಬಳಿಕ ಭಾಗಶಃ ಗುಣಮುಖರಾಗಿದ್ದಾರೆ. ದೈವ ದರ್ಶನದಲ್ಲಿ ಮಗ ಬದುಕಿದ್ದ ಬಗೆ ಅಭಯವನ್ನ ದೈವ ನೀಡಿತು. ಇದೀಗ ದೈವದ ಅಭಯ ನಿಜವಾಗಿರುವುದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸಿದೆ. ಮಾನಸಿನ ಮಲ್ದಿರ್ಗೆ ರಡ್ಡೆತ್ತು ಏನು ಪೋತೆಂದು ಆಯ್ತಾಯ್ತು ಪೋತೆಂದು ಮಾತಾ ಗೊತ್ತಾನಗೆ ಬೊಕ್ಕದ ಮಲ್ತೆಗೆ ಮೇನು ಮಲ್ತ ಬೊಕ್ಕ ಆಯ್ತು ಉಲ್ಲಿರ ಬಂದು ಗೊತ್ತಾನಗೆ ಅವೇ ವಿಷಯ ಬೊಕ್ಕ ಮಾನಸಿಲ ಅಪ್ಪಿ ಬಂತಿರ್ಗೆ ಆಯ್ ಬತ್ತಿ ಬೊಕ್ಕನ ಅವಡು ಅಂಚ ಅವಳು ಹೆಂಗೆ ಗೊತ್ತುಜಿ 3 ಸತಿ ಅನ್ ಬಸ್ಸು ಕುಲ್ಲುದು ಪಿರ ಪೋತೆ ಜಾತದು ಓಲ ಚಾ ಪದ ಉಂಟೆ ಅಲ್ತಿ ಜಾತ ಪೋಕ್ ಓ ಅಂಚ ಆತು ನಾನು ಬೊಕ್ಕ ಇತ್ತೆ ಸೀದಾನು ಅಂತ ಇತ್ತೆ ಸೀದಾನು ನೂದೈತೆ ಸ್ವಲ್ಪ ಪರ್ಸೆಂಟ್ ಸೀದರು ಬೊಕ್ಕ ಹೆಂಚಿನ ಪನದು ಯಾನ್ ಮಲ್ಲ ಅಂಚ ಯಾನ್ ಪೋಜಿಂದಾಗಿ ನೀರ ఆయన ಎಲ್ಲಿ ಬಾಲೆಲ್ಲ పొన్నుందట 1 ವರ್ಷ ಅಂದು ಅಲ್ಲಿ ಬುಲ್ತೋಲ್ತೋಲಿ అని ಬನ್ನಗ ಯಾನ ಬರ್ತಾನೆ ಅಮ್ಮೆ ಪಾರ ಬುಲ್ದು ಒಟ್ಟಿಗೆ ಹೋయింది ಹೆಂಗೆ ಎದುರು ಬಾ ಅಕ್ನೆ ಮತ್ತೆ ಮದ್ಮೆ 3-4 ಜನ ಕೂಡ ಅಪ್ಪಳು ಐನಾನು 2 ಪೊನ್ನು